وعلى أهل الخير أجمعين. اللهم إنا نسألك بحق الفاتحة المعظمة وسبع المثاني والقرآن الذي تفتح لنا كل خير، وأن تتفضل علينا بكل خير، وأن تجعلنا من أهل الخير، وأن تعاملنا يا مولانا معاملة لأهل الخير، وأهلنا وأزواجنا وأولادنا من كل منة وفتنة ومصب ومرض وغير، إنك ولي لكل خير. اللهم بارك لنا هذا بركة تامة كما بارك على ما قضيت لنا من أمر فاجعل عاقبته خيرا ورشدا، وقنا عذاب النار. وتب علينا إنك أنت ಕೇಂದ್ರ ಜುಮ್ಮಾ ಮಸೀದಿ ಹಾಗೂ ಸೈಯದ್ ಮೊಹಮ್ಮದ್ ಶರೀಫ್ ಮದನಿ ದರ್ಗಾ ಇದರ ಈ ಸಭಾಂಗಣದಲ್ಲಿ ಇವತ್ತು ನಾವು ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಸೀನರಾದಂಥ ತಮ್ಮೆಲ್ಲರನ್ನು ಸ್ವಾಗತಿಸುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿ ವೇದಿಕೆಯ ಮೇಲಿರುವ ನಮ್ಮೆಲ್ಲ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಸಾಧಕರಾಗಿ ಸಾಧನೆಯನ್ನು ಮಾಡಿಕೊಂಡು ಸನ್ಮಾನಕ್ಕೆ ಅರ್ಹರಾಗಿ ಇಲ್ಲಿಗೆ ಆಗಮಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಹಾಜಿ ಎ.ಕೆ. ಮೊಯ್ದೀನ್ ಸಾಹೇಬರು, ಅದೇ ರೀತಿ ಎಂ.ಎಚ್. ಮಲಾರ್ರವರು, ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಪೈಕಿ ಕಲ್ಲಾಪು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸತತ 3ನೇ ಬಾರಿ ಕೂಡ SSLCಯಲ್ಲಿ 100ಕ್ಕೆ 100 ರಿಸಲ್ಟ್ ತಂದಂಥ ರುವಾರಿ ನಸೀಮಾ, ಅದೇ ರೀತಿ ಇವತ್ತು ಪದಗ್ರಹಣ ಮಾಡಿದಂಥ ಉಳ್ಳಾಲ ನಗರಸಭೆಯ ಅಧ್ಯಕ್ಷಿಣಿ ಶ್ರೀಮತಿ ಚಿತ್ರಕಲಾ, ಅದೇ ರೀತಿ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ಟ್ರಸ್ಟಿ ಸದಸ್ಯರಾದ IMUP ಅವರುಗಳನ್ನು ಸನ್ಮಾನ ಮಾಡಬೇಕು ಅಂತ ಹೇಳಿ ಕಳೆದ ನಮ್ಮ ಜಮಾತಿನ ಸಭೆಯಲ್ಲಿ ತೀರ್ಮಾನ ಆದ ಪ್ರಕಾರ ಇವತ್ತು ನಾವು ಇಲ್ಲಿ ಸನ್ಮಾನ ಮಾಡುವ ಉದ್ದೇಶಕ್ಕಾಗಿ ಆಗಮಿಸುವಂತೆ ವಿನಂತಿಸುವಂತೆ ಬಂದಿದ್ದಾರೆ. ಇವರನ್ನೆಲ್ಲ ನಾನು ಮಗದೊಮ್ಮೆ ಸ್ವಾಗತಿಸುತ್ತಾ, ಇಲ್ಲಿ ಯಾಕಾಗಿ ಸನ್ಮಾನ ಮಾಡಬೇಕು ಎಂಬ ಒಂದು ಪ್ರಶ್ನೆ ಕೂಡ ಕೆಲವರಲ್ಲಿ ಇದ್ದಿರಬಹುದು. ನಮ್ಮವರನ್ನೇ ಯಾಕೆ ನಾವು ಸನ್ಮಾನಿಸಬೇಕು? ಉಳ್ಳಾಳದಲ್ಲಿ ಸೈಯದ್ ಮದನಿ ದರ್ಗಾ ಪವಿತ್ರ ಸನ್ನಿಧಾನ ಇದು. ಈ ಸನ್ನಿಧಾನಕ್ಕೆ ಎಲ್ಲ ಕಡೆಯಿಂದ, ರಾಜ್ಯದ ದೇಶದೆಲ್ಲ ಕಡೆಯಿಂದ ಅವರವರ ಇಷ್ಟಾರ್ಥ ಪ್ರಾರ್ಥನೆಯೊಂದಿಗೆ ಇಲ್ಲಿ ಬರುವಂಥ ಈ ಕೇಂದ್ರದಲ್ಲಿ ನಾವ್ಯಾಕೆ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ, ಸ್ವಾಭಾವಿಕ. ಆದರೆ ನಾನು ತಮ್ಮ ಗಮನಕ್ಕೆ ತರುವಂಥದ್ದು, ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ಥಾನಮಾನವನ್ನು ಪಡ್ಕೊಂಡ್ರೆ, ಅವು ಮಾಡಿದ ಸಾಧನೆಯನ್ನು ಇನ್ನಿತರ ಸಂಸ್ಥೆಗಳು ಗುರುತಿಸಿಕೊಂಡ್ರೆ ಅಥವಾ ಸರ್ಕಾರ ಗುರುತಿಸಿದರೆ, ನಾವು ಅವರನ್ನು ಗುರುತಿಸುವಂಥದ್ದು ನಮ್ಮ ಧರ್ಮ ಆಗಿರ್ತದೆ ಎಂದು ನಾನು ಭಾವಿಸ್ತೇನೆ. ಈ ರೀತಿ ನಾವು ಒಬ್ಬರನ್ನ ಸಾಧನೆ ಮಾಡಿದವರನ್ನು ಗೌರವಿಸುವುದರ ಮೂಲಕ ಇನ್ನೊಬ್ಬನಿಗೆ ನಾನೂ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಹಂಬಲ ಹುಟ್ಟಲಿಕ್ಕೆ ಅದು ಕಾರಣಕರ್ತ ಆಗ್ತದೆ ಅಂತ ಹೇಳುವ ಆಶಾಭಾವನೆಯನ್ನು ಕೂಡ ನಾನು ಹೊಂದಿದ್ದೇನೆ. ಹಾಗಾಗಿ ನಾನು ಒಂದು ಸಣ್ಣ ಕಾರ್ಯಕ್ರಮ ಇದು, ದೀರ್ಘವಾಗಿ ಮಾತಾಡ್ತಾ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡುವುದಿಲ್ಲ. ಸಂದರ್ಭಕ್ಕೆ ತಕ್ಕ ಸಾಧನೆ ಮಾಡಿದವರನ್ನು ಗುರುತಿಸುವ ಅಗತ್ಯದ ನೆಲೆಯಲ್ಲಿ ನಮ್ಮ ಹಾಜಿ ಎ.ಕೆ. ಮೊಯ್ದೀನ್ ರವರು ಉಳ್ಳಾಲ ದರ್ಗಾದ ಸದಸ್ಯರಾಗಿ, ಪದಾಧಿಕಾರಿಗಳಾಗಿ,
ಉಲಾಲ್ ಮಂಡಲ್ ಪಂಚಾಯತದ ಸದಸ್ಯನಾಗಿ, ಬೇರೆ ಬೇರೆ ಸ್ಥಾಯಿ ಸಮಿತಿಗಳ ಸದಸ್ಯರಾಗಿ, ವಿವಿಧ ರಂಗದಲ್ಲಿ ರಾಜಕೀಯವಾಗಿ ಕೂಡ ಅನರಸಿ ದುಡಿದಂಥ ಒಬ್ಬ ವ್ಯಕ್ತಿತ್ವವುಳ್ಳಂಥ ನನ್ನ ಸಹೋದರರು ಶ್ರೀಯುತರು 1982ರಿಂದಲೇ ನಾನು ಅವರೊಂದಿಗೆ ಸಹವಾಸದಲ್ಲಿದ್ದೆ. ಆಗಿನ ಕಡಲಕೊರೆತದಲ್ಲಿ ಹಲವಾರು ಮಂದಿ ಕೋಟೆ ಬರದ ಖಾದರ್ ಮೋಹನ್ ಇರ್ಬೋದು, ಹುಸೈನ್ ಮೋಹನ್ ಇರ್ಬೋದು, ನಮ್ಮ ಈಗಿನ ವೈಸ್ ಪ್ರೆಸಿಡೆಂಟ್ UK ಮೋಹನ್ ಇರ್ಬೋದು, ಅನೇಕ ಮಂದಿ, ದಿವಂಗತ ಮರ್ಹೂಮ್ ಹಮ್ಜಾ ಅವರು ಇರ್ಬೋದು, ಅನೇಕ ಮಂದಿ ಈ ಸಮುದ್ರದ ಈ ಕೊರೆತದಿಂದ ಆಗುವಂಥ ತೊಂದರೆಗಳಿಗೆ ಸಾಥ್ ಕೊಟ್ಟು ಕೆಲಸ ಮಾಡಿದವರಲ್ಲಿ ಪ್ರಮುಖರಾಗಿ AK ಮೊಯ್ದೀನ್ ಹಾಜಿ ಅವರು. ಅನೇಕ ಬಾರಿ ನಾವು ಮಗುವಿನ ಸಂಘದ ಸದಾನ್ ಬಂಗೇರ ಅವರ ಜೊತೆಗೂಡಿಕೊಂಡು ಬೆಂಗಳೂರಿಗೆ ತೆರಳಿ ಕೂಡ ಈ ಬಗ್ಗೆ ಬಹಳಷ್ಟು ನಾವು ಈ ಕೆಲಸ ಮಾಡಿದ್ರಲ್ಲಿ ಮೊಯ್ದೀನ್ ಸಾಹೇಬ್ರವರು ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. ಒಂಥರದ ನಿವೃತ್ತಿ ದರದಲ್ಲಿ ಸದಸ್ಯರ ಈಗಿನ ಬೇರೆ ಬೇರೆ ಮೀಸಲಾತಿ ಕ್ರಮದಿಂದಾಗಿ ಅವರ ಧರ್ಮಪತ್ನಿ ಕೂಡ ಒಮ್ಮೆ ಉಪಾಧ್ಯಕ್ಷರಾಗುವಂಥ ಒಂದು ಸಂದರ್ಭ ಒದಗಿ ಬಂದಿತ್ತು. ಇದೀಗ ನಮ್ಮೊಂದಿಗೆ ಇರುವಂಥ ಹಾಜಿ AK ಮೊಯ್ದೀನ್ ರವರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಆಡಳಿತವು ಗುರುತಿಸಿಕೊಂಡು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಇದಕ್ಕೆ ನಾವು ನಮ್ಮ ದರ್ಗಾ ಸಮಿತಿ ವತಿಯಿಂದ, ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ, ನಮ್ಮ ಅರಬಿಕ್ ಟ್ರಸ್ಟ್ ವತಿಯಿಂದ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸುತ್ತಾ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ನಮ್ಮ ಶಾಸಕರು ಬರುವವರಿಗೆ ಅದನ್ನು ಶಾಸಕರು ಬರುವ ನಿರೀಕ್ಷೆಯಲ್ಲಿ ಅವರನ್ನು ಅಲ್ಲಾಹನು ಈ ಸಾಧನೆ ಮಾಡಿ ದೊರಕಿದಂಥ ಈ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಒಂದು ಮುಂದಿನ ಭವಿಷ್ಯತ್ತಿನಲ್ಲಿ ಒಂದು ಉತ್ತಮವಾದಂಥ ಒಂದು ಅವರಿಗೆ ಪ್ರೇರಣೆ ಆಗಲಿ, ಅವರ ದೀರ್ಘಾಯುಷ್ಯ ಮತ್ತು ಅವರ ಆರೋಗ್ಯ ಉತ್ತಮವಾಗಲಿ ಅಂತ ಹಾರೈಸಿ, ಇನ್ನೋರವರು MH ಮಲಾರ್ ಅವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಶಿಕ್ಷಕರಾಗಿ ದುಡಿದು ಉಲ್ಲಾಳಕ್ಕೆ 2 ಕಣ್ಣು ನಮ್ಮ ಸಂಸ್ಥೆಗೆ ಅಂತ ಹೇಳುವಂಥ ಮಾತು ಕೂಡ ಇದೆ. ಒಂದು ಕಡೆ KMK, ಇನ್ನೊಂದು ಕಡೆ ಮಲಾರ್. KMK ಅವರು ಕೂಡ ಈ ಹಿಂದೆ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಮುಂದೆ ನಮ್ಮ MH ಮಲಾರ್ ಅವರು ಬಹಳ ಕಠಿಣ ಪರಿಶ್ರಮದಿಂದ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಪರವಾಗಿ ಮಾತೆತ್ತುವಂಥ ಶಕ್ತಿಯುಳ್ಳವರು. ಅವರ ಏನು ಸಂಘ ಸಂಸ್ಥೆಗಳಿದೆ ಅದೆಲ್ಲದರಲ್ಲೂ ಕೂಡ ಗುರುತಿಸಿಕೊಂಡು ಅವರ ಸೇವೆಯನ್ನು ನಮ್ಮ ಜಿಲ್ಲಾಡಳಿತ ಗುರುತಿಸಿಕೊಂಡು ಅವರಿಗೆ ಪ್ರಶಸ್ತಿಯನ್ನು ನೀಡಿದೆ. ಆ ಬಗ್ಗೆ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ ನಡೆದಿದೆ. ಆದರೂ ಕೂಡ ದರ್ಗಾದಲ್ಲಿ ನಡೆಯುವಂಥ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಅವರನ್ನು ಇವತ್ತು ನಾವು ಸನ್ಮಾನಿಸಲು ತಯಾರಾಗಿದ್ದೇವೆ. ಅದೇ ರೀತಿ ಕಲ್ಲಾಪು ನಮ್ಮ ವಿದ್ಯಾಸಂಸ್ಥೆ, ನಮಗೆ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ, ಆಜಾದ್ ಅಬ್ಬಕ್ಕ ಸರ್ಕಲ್, ಅಲೇಕಳ, ಕಲ್ಲಾಪ್ 3 ಕಡೆಯಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಿಂತ ಇದ್ದಾರೆ. ಆದರೆ ಫಲಿತಾಂಶ ಕೂಡ ಏನೂ ಕಮ್ಮಿ ಇಲ್ಲದೆ ಶೇಕಡಾವಾರು ಉತ್ತಮ ಫಲಿತಾಂಶವನ್ನು ನಮ್ಮ ಎಲ್ಲ ಶಾಲೆಗಳಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಸೇರಿಕೊಂಡು, ಇತರ ಶಿಕ್ಷಕ ಬೋಧಕರು ಕೂಡ ಸೇರಿಕೊಂಡು ನಮ್ಮ ಶಿಕ್ಷಣವನ್ನು ಉತ್ತಮ ಸಂಸ್ಥೆಯಲ್ಲಿ ನೀಡುತ್ತಿದ್ದಾರೆ. ಈ ಪೈಕಿ ನಸೀಮಾ ಎಂಬ HM ಮುಖ್ಯೋಪಾಧ್ಯಾಯಿನಿಯವರು ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬಿ, ಎಲ್ಲಿವರೆಗೆ ಅಂತ ಹೇಳಿದರೆ ಈ ಕೊರೋನಾ ಪೀರಿಯಡಲ್ಲಿ ಯಾವತ್ತೂ ಪರೀಕ್ಷೆ ನಡೆಯಬಹುದು ಎಂಬ ಒಂದು ಆತುರದಿಂದ, ಹಂಬಲದಿಂದ ತನ್ನ ಮನೆಯಲ್ಲಿಯೇ ಮಕ್ಕಳನ್ನು ಕೂರಿಸಿಕೊಂಡು 16 ದಿವಸ ಅಲ್ಲಿಯೇ ಊಟೋಪಚಾರವನ್ನು ನೀಡುತ್ತಾ ಅವರ ಆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಈ ಬಾರಿ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಸತತವಾಗಿ 3 ಬಾರಿ 100ಕ್ಕೆ 100 ಫಲಿತಾಂಶ ತರುವಲ್ಲಿ ಯಶಸ್ವಿನಾದಂಥ ಶ್ರೀಮತಿ ನಸೀಮಾ ಬೇಗಂ ಅವರನ್ನು ನಾವು ಸನ್ಮಾನಿಸುವುದು
ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ನಡೆಸಿಕೊಂಡು ಸನ್ಮಾನ ಮಾಡಲಿಕ್ಕೆ ನಾವು ಉದ್ದೇಶಿಸಿದ್ದೇವೆ. ಮತ್ತು ಈಗ ಇವತ್ತು ಹೊಸದಾಗಿ ಉಳ್ಳಾಲ ನಗರಸಭೆಯ ಚುಕ್ಕಾಣಿ ಹಿಡಿದಂಥ ನಮ್ಮ ಈ ಹಿಂದೆ ಉಳ್ಳಾಲ ನಗರಸಭೆಯಲ್ಲಿ ಉಪಾಧ್ಯಕ್ಷನಾಗಿ ಬಹಳ ದೊಡ್ಡ ಅಭಿವೃದ್ಧಿ ಹಾಗೂ ಅನುಭವ ಇಲ್ಲದಿದ್ದರೂ ಕೂಡ ಕಿಂಚಿತ್ತು ಯಾರಿಗೂ ಬೇಸರದಾಗದ ಹಾಗೆ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಂಡು ಬಂದಂಥ ಜಾತ್ಯತೀತ ಮನೋಭಾವನೆಯಿಂದ ಇದ್ದುಕೊಂಡು ಎಲ್ಲರಲ್ಲಿ ನಗುಮುಖದಲ್ಲಿರುವಂಥ ಶ್ರೀಮತಿ ಚಿತ್ರಕಲಾ ಅವರು ಇವತ್ತು ನಮ್ಮ ನಗರಸಭೆಯ ಅಧ್ಯಕ್ಷಿಣಿಯಾಗಿದ್ದಾರೆ. ಇಂಥ ಒಂದು ಉತ್ತಮ ಗುಣನತೆಯುಳ್ಳಂಥ ಈ ಜಾತ್ಯತೀತ ಮನೋಭಾವನ ಅವರ ಪತಿ ಕೂಡ ಅದೇ ರೀತಿ ಎಲ್ಲರನ್ನು ಪ್ರೀತಿಸುವಂಥ ಒಬ್ಬ ಸಾಮಾನ್ಯ ಸರಳ ಜೀವಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕು ಅಂತ ಉದ್ದೇಶಿಸಿದ್ದೇವೆ. ಅವರಿಗೆ ಈ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಕೊಂಡು ಹೋಗಲಿಕ್ಕೆ ಉತ್ತಮವಾದ ನಗರಸಭೆ ಅಂತ ಹೇಳುವಂಥ ಪಾರಿತೋಷಕವನ್ನು ಪಡೀಲಿಕ್ಕೆ ಒಂದು ಶಕ್ತಿಯನ್ನು ಭಗವಂತ ಅಲ್ಲಾಹನು ನೀಡಲಿ. ಆ ಮೂಲಕ ಉಳ್ಳಾಲದ ಅಭಿವೃದ್ಧಿ ಎಂಬ ಮಾತು ಎಲ್ಲರ ಬಾಯಲ್ಲಿ ಇದೆ. ಅಭಿವೃದ್ಧಿಗಿಂತ ಮೊದಲು ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಶಾಂತಿ ಸೌಹಾರ್ದತೆಯ ಬದುಕನ್ನು ಕಾಣುವಂಥ ನೆಮ್ಮದಿಯ ಉಳ್ಳಾಲವನ್ನು ಮಾಡಲಿಕ್ಕೆ ಎಲ್ಲರ ಜೊತೆ ಕೈ ಜೋಡಿಸುವಂಥ ಶಕ್ತಿ ಅವರಿಗೆ ನೀಡಲಿ ಅಂತ ಹಾರೈಸೋದ್ರೊಂದಿಗೆ ಅವರನ್ನು ಕೂಡ ಈಗ ಸನ್ಮಾನ ಮಾಡಲಿಕ್ಕಿದ್ದೇವೆ. ಇನ್ನೊಬ್ಬ ನಮ್ಮ ಸಹೋದರ, ನಮ್ಮ ಟ್ರಸ್ಟಿಯ ಸದಸ್ಯ ಅಯ್ಯೂಬ್ರವರು, ಅವರ ಬಗ್ಗೆ ಜಾಸ್ತಿ ಮಾತಾಡಿದರೆ ಕೂಡ ತಪ್ಪಾಗ್ತದೆ. ಯಾಕೆಂತ ಹೇಳಿದರೆ ಸ್ನೇಹಿತ ಅಂತೇಳಿ ಏನೋ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಅವರ ಬಗ್ಗೆ ನಾನು ಬಹಳ ಕನಿಷ್ಠ ಹೇಳ್ತೇನೆ. ನಮ್ಮೊಬ್ಬ ಸಹೋದರ, ನಮ್ಮ ಟ್ರಸ್ಟಿ ಸದಸ್ಯ, ಬಹಳಷ್ಟು ಕಾಲದಿಂದ ರಾಜಕೀಯವಾಗಿ ಹಾತೊರೀತಾ ಮುಂದೆ ಬಂದು ಏನಾದರೂ ಸಾಧನೆ ಮಾಡಬೇಕು ಅಂತ ನೆಪದಲ್ಲಿ ಬಹಳಷ್ಟು ಕಾಲದಿಂದ ವರ್ಷದಿಂದ UT ಖಾದರ್ ಸಾಹೇಬರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದು ಏನೋ ಒಂದು ಅಧ್ಯಕ್ಷರಾಗಿ ಬಿಡ್ತಾರೆ ಅಂತ ಹೇಳುವ ಕನಸು ಕಾಣುವಂಥ 2 ವರ್ಷದ ಹಿಂದಿನ ಆ ಒಂದು ಸಂದರ್ಭ ಏನೋ ಒಂದು ನಿಗೂಢತೆಯಿಂದ ಏನೋ ಒಂದು ಕಾರಣದಿಂದ ಒಂದು ಸರಿಯಾದ ವ್ಯವಸ್ಥೆಯಿಂದ ನನಗೆ ಅನಿಸುವುದಿಲ್ಲ. ಒಂದು ಚುನಾವಣೆ ನಡೆದು 7 ವರ್ಷ ಕಳೆದ ನಂತರ ಅದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಿದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ನಮ್ಮ ರಾಜ್ಯ ಮುಂದೆ ಬಂದಿದೆ ಅಂತ ಹೇಳುವುದು ನಾವು ಅರ್ಥ ಮಾಡಬೇಕಾಗಿದೆ. ಆದರೂ ಆ ಗಳಿಗೆಯೆಲ್ಲವೂ ಹೋಗಿ ಹೊಸ ನಿಮಿಷ ಬಂದಿದೆ. ಈ ಹೊಸ ನಿಮಿಷದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ತಯಾರಾದಂಥ ಶ್ರೀ ಅಯ್ಯೂಬ್ರವರು ಎಲ್ಲ ಜಾತಿ ಧರ್ಮದವರನ್ನು ಅಧ್ಯಕ್ಷಿಣಿಯವರ ಸಹಕಾರದೊಂದಿಗೆ, ಅಧಿಕಾರಿಗಳ ಸಹಕಾರದೊಂದಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಡಬೇಕು ಅಂತ ಹೇಳಿ ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತ ಹೇಳಿ ಒಂದು ಕಿವಿ ಮಾತನ್ನು ಹೇಳಿ ಅಲ್ಲಾಹನು ಒಳಿತನ್ನು ಮಾಡಲಿ ಎಂದಿರುವ ಪ್ರಾರ್ಥನೆಯೊಂದಿಗೆ ಅವರನ್ನು ಕೂಡ ಈಗ ನಾವು ಶಕ್ತಿಯಾಗಿ ನಾವು ಅದನ್ನೆಲ್ಲ ಸ್ವೀಕರಿಸುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿಕೊಂಡು ನಾವೆಲ್ಲ ಪರಸ್ಪರ ಸಮಾಲೋಚನೆ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ಆ ಚರ್ಯೆಯ ಪ್ರಕಾರ, ಅವರ ಸಂದೇಶದ ಪ್ರಕಾರ ಇಸ್ಲಾಮಿನ ಚೌಕಟ್ಟಿನೊಳಗೆ ಅವರವರ ಧರ್ಮವನ್ನು ಅವರವರು ಸಂರಕ್ಷಣೆ ಮಾಡುವುದರ ಮೂಲಕ ಅವರವರ ದೇವರನ್ನು ಸ್ಮರಿಸುವುದರೊಂದಿಗೆ ಅವರಿಗೆ ಎಲ್ಲವನ್ನ ಒಳಿತು ಮಾಡುವಂಥ ಕೆಲಸ ಮಾಡಲಿಕ್ಕೆ ಶಕ್ತಿ ಆಗಲಿ ಅಂತ ಹಾರೈಸಿ ಎಲ್ಲರನ್ನು ಮಗದೊಮ್ಮೆ ಸ್ವಾಗತ ಭಾಷಣವನ್ನು ಮತ್ತು ಇವರ ಬಗ್ಗೆ ಇರುವಂಥ ಅನಿಸಿಕೆಗಳನ್ನು ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜುಮ್ಮಾ ಮಸೀದಿಯು ನಿಮ್ಮನ್ನು ಸನ್ಮಾನಿಸಿದೆ ಎಂದು ಹೇಳುವುದರೊಂದಿಗೆ ಎಲ್ಲರನ್ನು ಸ್ವಾಗತಿಸಿದಂಥ ಅಧ್ಯಕ್ಷರಿಗೆ ಇದೀಗ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಸಂಕ್ಷಿಪ್ತವಾಗಿ ಮಾತನಾಡ್ತಾ ಇದ್ದಾರೆ ಜಮಾ ಸದಸ್ಯರಾದಂಥ ಫಾರೂಕ್ ಉಲ್ಲಲ್ರವರು. ನಮ್ಮ ಈ ಸೈಯದ್ ಮದನಿ ಸನ್ನಿಧಿಯಲ್ಲಿ ಸನ್ಮಾನಿತಗೊಳ್ಳಲಿರುವಂತಹ ಹಾಜಿ AK ಮೊಹಿದ್ದೀನ್ ಅವರೊಬ್ಬ ಬರಹಗಾರರು ಹೌದು, ಜೊತೆಯಲ್ಲಿ ಸಾಮಾಜಿಕವಾಗಿ ನಮ್ಮ ಉಳ್ಳಾಳದ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ, ಶಾಸಕರ ಮುಂದೆ, ಸಂಸದರ ಮುಂದೆ, ರಾಜ್ಯದ ಮುಂದೆ ಮತ್ತು ಕೇಂದ್ರ ಸರ್ಕಾರದ ಮುಂದೆಯೂ ಕೂಡ ಅವರು ಬರಹಗಳ ಮೂಲಕ ಸಂಪರ್ಕಿಸಿದ ಕೀರ್ತಿ ಅವರದು. ಬಹುಶಃ ಹಜ್ ಭವನಕ್ಕಾಗಿ ಹೋದಂತಹ ನಿಯೋಗದಲ್ಲಿ AK ಮೊಹಿದ್ದೀನ್ರವರಿದ್ದರು. ಇವತ್ತು ಹಜ್ ಭವನ ಆಗುವುದಿದ್ದರೆ ಅದು ಅವರೊಂದಿಗೆ ಹೋದಂತಹ ಆ ನಿಯೋಗದ ಪರಿಣಾಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ.
ಅಷ್ಟೇ ಅಲ್ಲ, ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಕಡಲ ಕೊರೆತ ಬಂದಾಗಲೂ ಕೂಡ ಕಡಲ ಕಿನಾರೆಯಲ್ಲೇ ಇರುವ ಅವರು ಅಲ್ಲಿನ ಜನರಿಗೆ ಸಾಂತ್ವನ ಧೈರ್ಯ ತುಂಬುತ್ತಾ ಅವರ ಪ್ರತಿನಿಧಿಯಾಗಿ ಬಹಳಷ್ಟು ವರ್ಷ ನಮ್ಮ ಸಂಸದರ, ಆಡಳಿತ ಪಕ್ಷದ ನಾಯಕರುಗಳ ಮತ್ತು ಶಾಸಕರ ಗಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಂಚಾಯತ್ನ ಅಧ್ಯಕ್ಷರು, ಪ್ರಧಾನರು ಅವರು ಆಗದಿದ್ದರೂ ಕೂಡ ಅಷ್ಟೇ ನಮ್ಮ ನಡುವಿನ ಜನಪ್ರಿಯ ವ್ಯಕ್ತಿಯಾಗಿ ಅವರು ಇವತ್ತಿಗೂ ನಮ್ಮೊಂದಿಗೆ ಹೆಗಳೆನೆಯಾಗಿದ್ದಾರೆ ಎಂಬುದನ್ನು ನಾನಿಲ್ಲಿ ಸ್ಮರಿಸಲಿಕ್ಕೆ ಬಯಸ್ತಿದ್ದೇನೆ. ವಯಸ್ಸು 60-65 ಕಳೆದರೂ ಕೂಡ ಇವತ್ತಿಗೂ ನಮ್ಮ ಜಮಾತಿನ ಚಾರಿಟಬಲ್ ಟ್ರಸ್ಟ್ನಲ್ಲಿ ಅವರು ಜೊತೆ ಕಾರ್ಯದರ್ಶಿಯಾಗಿ ಸಕ್ರಿಯರಾಗಿದ್ದಾರೆ ಎಂಬುದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಅಲ್ಲಾಹನವರಿಗೆ ಆಯುರಾರೋಗ್ಯವನ್ನು ಕರುಣಿಸಲಿ, ಮುಂದಿನ ಪೀಳಿಗೆ ಅವರ ಸೇವೆಯನ್ನು ನೆನಪಿಟ್ಟುಕೊಳ್ಳಲಿ ಅಂತ ಎಲ್ಲರೊಂದಿಗೂ ಈ ಮೂಲಕ ವಿನಂತಿಸುತ್ತಾ, ನಮ್ಮ ಜಮಾತಿಗೆ ಮತ್ತು ನಮ್ಮ ಊರಿಗೆ ಮತ್ತು ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಬಹಳಷ್ಟಿವೆ. ಅವರನ್ನು ಉಳ್ಳಾಳದ ಜನತೆ ಮತ್ತು ಜಿಲ್ಲೆಯ ಜನರು ನೆನಪಲ್ಲಿ ಇಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಇನ್ನೊಬ್ಬರು ನಮ್ಮ ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಿರುವಂತಹ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಹುಶಃ ಒಬ್ಬೊಂದು ಕುಗ್ರಾಮದಿಂದ ಅವರ ಬಾಲ್ಯ ಮತ್ತು ಅವರ ಯೌವನದ ಸಮಯದಲ್ಲಿ ಅವರ ಮಲಾರ್ ಒಂದು ಕುಗ್ರಾಮವಾಗಿತ್ತು. ಅಂತಹ ಕುಗ್ರಾಮದಿಂದ ಉಳ್ಳಾಳಕ್ಕೆ ಬಂದು ಉಳ್ಳಾಳದ ಸೈಯದ್ ಮದನಿ ಉರ್ದು ಶಾಲೆಯಿಂದಲೇ ಅವರ ಈ ಮೇಲಂಗಡಿ ಶಾಲೆಯಿಂದಲೇ ನಾನು ಕಂಡ ಹಾಗೆ ಅವರವರ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಅಲ್ಲಿಂದ ಕೋಟೆಪುರಕ್ಕೆ ಹೋದ ನಂತರ ಮೀನಿನ ಬುಟ್ಟಿಯೊಂದಿಗೆ ಮತ್ತು ಮೀನಿನ ಬೋಟಿನೊಂದಿಗೆ ಸಂಪರ್ಕ ಇದ್ದ ಜನರಲ್ಲಿ ಶಿಕ್ಷಣ ಎಂದರೆ ಏನು ಎಂಬ ಗಮನ ಸೆಳೆಯುವಲ್ಲಿ ಹಾಜಿ ಇಬ್ರಾಹಿಂ ಮತ್ತು ಅವರ ಸಂಗಡಿಗರು ಮುಂದಾದಾಗ ಅದಕ್ಕೆ ಜೊತೆಯಾಗಿ ಹೆಗಲೆಣೆಯಾಗಿ ತನ್ನ ತ್ಯಾಗ ಮತ್ತು ತಾಳ್ಮೆಯ ವ್ಯಕ್ತಿತ್ವವನ್ನು ಜೊತೆಗೂಡಿಸಿದವರು ಸನ್ಮಾನ್ಯ ನನ್ನ ಕುಟುಂಬದ ಮದುಮಗನೂ ಆಗಿರುವಂತಹ MH ಮಲಾರ್ ಅವರು. ಅವರ ಊರಲ್ಲಿ ಕೂಡ ಅಷ್ಟೇ ಜನಪ್ರಿಯರಾಗಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಅಲ್ಲಾಹನು ಅವರಿಗೆ ಆಯುರಾರೋಗ್ಯವನ್ನು ಕೊರಲಿ, ಮುಂದಿನ ದಿನಗಳಲ್ಲಿ ಕೂಡ ಸಮಾಜಕ್ಕೆ ಶಾಶ್ವತವಾಗಿ ಉಳಿಯುವಂತಹ ಒಂದು ವ್ಯಕ್ತಿತ್ವವು ಅವರಿಂದ ರೂಪಿತವಾಗಲಿ. ಅವರಿಂದ ಶಿಕ್ಷಣ ಪಡೆದಂತಹ ಹಲವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ನಮ್ಮವರೇ ಆಗಿರುವಂತಹ ಅನ್ಸಾರ್ ಇನೋಳಿ ಎಂಬ ಪತ್ರಕರ್ತ, ಅವರು ಕೂಡ ಪ್ರಶಸ್ತಿ ವಿಜೇತರು, ಹಲವು ಪ್ರಶಸ್ತಿಗಳನ್ನು ಅವರು ತನ್ನದಾಗಿಸಿಕೊಂಡಿದ್ದಾರೆ. ಅಂತಹ ಅನ್ಸಾರ್ ಇನೋಳಿ ಕೂಡ MH ಮಲಾರ್ ಅವರ ಶಿಷ್ಯ ಅಂತ ಹೇಳಲಿಕ್ಕೆ ನಾನಿಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ. MH ಮಲಾರರ ಮುಂದಿನ ಜೀವನವು ಉತ್ತರೋತ್ತರ ಶುಭವಾಗಲಿ ಅಂತ ಹಾರೈಸ್ತೇನೆ. ಅದರೊಂದಿಗೆ ಶ್ರೀಮತಿ ನಸೀಮಾರವರು ಕಲ್ಲಾ ಸೈಯದ್ ಮದನಿ ಅಥವಾ ಹಜರತ್ ಶಾಲೆ ಅದು ಪ್ರತಿಭಾವಂತ ಮಕ್ಕಳ ಒಂದು ಶಾಲೆ ಎಂಬುದನ್ನು ಕಳೆದ ಹಲವು ವರ್ಷಗಳಿಂದ ನಾವು ಕಾಣುತ್ತಾ ಬಂದಿದ್ದೇವೆ. ಪ್ರತಿ ವರ್ಷವೂ ಅಲ್ಲಿ ಹಾಕುವ ಮಕ್ಕಳ ವಿಜೇತ ಮಕ್ಕಳ ಫೋಟೋವನ್ನು ನೋಡುವಾಗ ಇದರ ಹಿಂದೆ ನಸೀಮಾ ಟೀಚರ್ ಇದ್ದಾರೆ ಎಂಬುದನ್ನು ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಿಕೊಳ್ತಿದ್ದೆವು. ಅಂತಹ ಟೀಚರ್ ಅವರ ಸತತ 3 ವರ್ಷ ಕೂಡ ಎಲ್ಲ ಮಕ್ಕಳನ್ನು ಉತ್ತೀರ್ಣ ಆಗುವಂತ ಮಾಡಿದಂತಹ ಅವರ ಚಾಕಚಕ್ಯತೆಗೆ, ಅವರ ಸಾಮರ್ಥ್ಯಗೆ ಇವತ್ತು ಈ ಅಭಿನಂದನೆ ಒಂದು ಉಡುಗೊರೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಅಲ್ಲಾಹನು ಅವರಿಗೂ ಉತ್ತರೋತ್ತರ ಭವಿಷ್ಯವನ್ನು ಕೊಡ್ಲಿ ಅಂತ ಅವರಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ನಮ್ಮ ನಗರದ ಚುಕ್ಕಾಣಿಯನ್ನು ಹಿಡಿದು ನಮ್ಮ ಅಧ್ಯಕ್ಷೆಯಾಗಿರುವಂತಹ, ಬಹುಶಃ ಈ ಕಾಲದ ಹಬ್ಬಕ್ಕಾಗಲಿಕ್ಕೆ ಸಿದ್ಧರಾಗಿರುವಂತಹ ಸಹೋದರಿ ಚಿತ್ರಕಲ್ರವರಿಗೆ ಇವತ್ತು ಈ ಸನ್ಮಾನ ಖಂಡಿತವಾಗಿಯೂ ಅರ್ಹ ಒಂದು ಸಂದಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಚಿತ್ರಕಲರವರ ಬಗ್ಗೆ ಅಧ್ಯಕ್ಷರು ಹೇಳಿದರು, ಅವರು ಬಹಳ ಸರಳ ವ್ಯಕ್ತಿತ್ವದವರು. ಅಷ್ಟೇ ಅಲ್ಲ, ಅಷ್ಟೇ ಮಾನವೀಯ ಅಂತಃಕರಣ ಇರುವಂತಹ ಒಬ್ಬ ತಾಯಿ.
ಅವರನ್ನು ನಾನು ಹತ್ತಿರದಿಂದ 5 ವರ್ಷ ಕಂಡಿದ್ದೇನೆ. ಅವರು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಏನನ್ನೂ ಹೇಳಿಲ್ಲ. ಈ ಅವರ ಕ್ಷೇತ್ರದ ಬಗ್ಗೆ ಮತ್ತು ಉಳ್ಳಾಳದ ಒಟ್ಟು ಅಭಿವೃದ್ಧಿಯ ಬಗ್ಗೆ ಅವರು ಉಪಾಧ್ಯಕ್ಷರಾಗಿ ಇದ್ದಾಗ ಸತತ ಅಧ್ಯಕ್ಷರೊಂದಿಗೂ ಪುರಸಭಾ ಆಯುಕ್ತರೊಂದಿಗೂ ಅವರು ಸೆಣಸಾಡಿದ್ದೇ ಹೆಚ್ಚು. ಅವರು ಎಷ್ಟು ಸರಳವಾಗಿದ್ದಾರ ಅಷ್ಟೇ ಅವರ ಅರ್ಹತೆ ಕೂಡ ಅಷ್ಟೇ ಹೆಚ್ಚು ಪ್ರಕಾಶಮಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅವರೊಬ್ಬ ಪದವೀಧರರಾಗಿದ್ದುಕೊಂಡು ಎಲ್ಲ ಲೆಕ್ಕಾಚಾರಗಳಲ್ಲೂ ಕೂಡ ಅವರು ಸಬಲೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಮಹಿಳೆಯರ ಅಧ್ಯಕ್ಷ ಸ್ಥಾನ ಕೊಟ್ಟು ಯುವಕರು ಸುಶಿಕ್ಷಿತರು ಇಂಜಿನಿಯರ್ ಆಗಿರುವಂತಹ ನಮ್ಮ ತಿಲಕರು ಉಳ್ಳಾಲ್ರವರು, ಅಡ್ವೊಕೇಟ್ ಆಗಿರುವಂತಹ ದಿನೇಶ್ ರೈ ಅವರು, ಪದವೀಧರರಾಗಿರುವಂತಹ UH ಫಾರೂಕ್ ರವರು, ಹೀಗೆ ವಿವಿಧ ಕೋರ್ಸ್ಗಳನ್ನು ಮಾಡಿರುವಂತಹ ವಿದ್ಯಾವಂತ ಒಂದು ಸದನ, ಅಷ್ಟೇ ಬಾಯಿ ಜೋರಿನ ಸದನ ಕೂಡ ನಮ್ಮದಾಗಿತ್ತು. ಮುಸ್ತಫರಂತಹ ಏರು ಧ್ವನಿಯ ಸದಸ್ಯರು ಜಗಳಕ್ಕೆ ನಿಂತಂತೆ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವಂತಹ ಉಸ್ಮಾನ್ ಕಲ್ಲಾಪುರವರಿದ್ದಂತಹ ಸದನದಲ್ಲಿ ಅವರು ಉಪಾಧ್ಯಕ್ಷೆಯಾಗಿದ್ದರು ಎಂಬುದನ್ನು ಮನಗಂಡ್ರೆ ಇವತ್ತು ಅಧ್ಯಕ್ಷರಾಗಿ ಅವರ ಆಯ್ಕೆ ಅದು ಸಮರ್ಥನೀಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅಲ್ಲಾಹನು ಆ ತಾಯಿಗೆ ಆಯುರಾರೋಗ್ಯವನ್ನು ಕೊಡಲಿ. ಅವರಷ್ಟೇ ಜನಪರವಾದ ಮನಸ್ಸನ್ನು ಹೊಂದಿರುವಂತಹ ಅವರ ಯಜಮಾನರಾದ ನಮ್ಮ ಪ್ರೀತಿಯ ಚಂದ್ರಕಾಂತ್ರವರಿಗೂ ಕೂಡ ಅಲ್ಲಾಹನು ಒಳಿತನ್ನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇನ್ನು ಅಯ್ಯೂಬ್ ಬಂಚಿಲ, ಅಯ್ಯೂಬ್ ಉಳ್ಳಾಲ್, ಅಯ್ಯೂಬ್ UP, ಹೀಗೆ 3 ಹೆಸರಿನಲ್ಲಿ ನಮ್ಮೊಂದಿಗೆ ಜನಪ್ರಿಯರಾಗಿರುವ ಅಯ್ಯೂಬ್ರಿಗೆ ಸಾಮಾಜಿಕ ಕ್ಷೇತ್ರವಾಗಲಿ ರಾಜಕೀಯ ರಂಗವಾಗಲಿ ಹೊಸತಲ್ಲ. ನಮಗಿಂತಲೂ ಮೊದಲೇ ರಾಜಕೀಯ ಮತ್ತು ಸಾಮಾಜಿಕ, ಅದರಲ್ಲೂ ಧಾರ್ಮಿಕ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಅನುಭವ ಅವರಿಗಿದೆ. ನಾನು ಮುಸ್ಲಿಂ ವ್ಯಕ್ತಿ, ರಾಜಕೀಯ ಅಥವಾ ಇನ್ನಿತ ಯಾವ ರಂಗದಲ್ಲಿರುವವರು ಹದೀಸನ್ನು ಉದ್ಗರಿಸುವುದು 90ರ ದಶಕದಲ್ಲಿ ಕಾಣಲಿಕ್ಕೆ ಅಪರೂಪವಾಗಿತ್ತು. ಇವತ್ತು ಮೈಕದ ಮುಂದೆ ನಿಂತ ತಕ್ಷಣ ಹದೀಸ್ಗಳನ್ನು ಓದುವವರಿದ್ದಾರೆ. ಆದರೆ ಅಯ್ಯೂಬ್ರವರು ಹದೀಸ್ಗಳನ್ನ ವಿಶ್ಲೇಷಣೆ ಮಾಡುವ ರೀತಿಯನ್ನು ನೋಡಿ, ಅಯ್ಯೋ ಇವರೆಷ್ಟು ಸರಳವಾಗಿ ಇಸ್ಲಾಮಿನ ತಿರುಳನ್ನು ಹೇಳ್ತಾರಲ್ವಾ ಅಂತ ನಾನು ಕೂಡ ಎಷ್ಟೋ ಬಾರಿ ಅಚ್ಚರಿಪಟ್ಟಿದ್ದೇನೆ. ಅವರು ಎಂದು ಈ ಸ್ಥಾನಕ್ಕೆ ಬರಬೇಕಾಗಿತ್ತು, ನಿಧಾನವಾಗಿ ಬಂದಿದ್ದಾರೆ. ಕೊನೆಯ ಗಳಿಗೆಯಲ್ಲಿ ಅವರು ಅಭ್ಯರ್ಥಿತನವನ್ನು ಪಡೆದಿದ್ದಾರೆ. ಕೌನ್ಸಿಲರ್ ಆಗುವ ಅಭ್ಯರ್ಥಿತನ ಅವರು ಪಡೆದದ್ದು ಅದೊಂದು ಸೆಣಸಾಟ, ಅದೊಂದು ಯುದ್ಧದ ರೀತಿಯಲ್ಲಿತ್ತು. ಬಹುಶಃ ಆ ಯುದ್ಧ ವೀರೋಚಿತವಾದ ಒಂದು ವಿಜಯಕ್ಕೆ ಕಾರಣವಾಯಿತು. ಆ ವೀರೋಚಿತ ವಿಜಯ ಇವತ್ತು ನಮಗೊಬ್ಬ ಅರ್ಹ ಉಪಾಧ್ಯಕ್ಷರನ್ನು ಕೊಡುವಲ್ಲಿಗೆ ಇವತ್ತು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮ್ಮನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ನಿಮ್ಮ ಮೇಲೆ ನಾವು ಹಲವು ಪ್ರತೀಕ್ಷೆಗಳನ್ನು ಇಟ್ಟಿದ್ದೇವೆ. ಯಾಕೆಂದ್ರೆ ನೀವು ಮಾತುಗಾರರು ಅಷ್ಟೇ ಅಲ್ಲ, ನೀವು ಬರಹಗಾರರು ಹೌದು. ಅದರ ಜೊತೆಯಲ್ಲಿ ಹಿರಿಯರು ಕಿರಿಯರನ್ನ ಸಮನ್ವಯಗೊಳಿಸುವಂತಹ ರಶೀದ್ರಂತಹ ಒಬ್ಬ ಮೇಧಾವಿ ವ್ಯಕ್ತಿತ್ವದ ನಮ್ಮ ನಾಯಕರ ಜೊತೆಯಲ್ಲಿ ಅತ್ಯಂತ ನಿಕಟ ಸಂಪರ್ಕ ಇಟ್ಟಿರುವಂತಹ ಅಯ್ಯೂಬ್ ಉಳ್ಳಾಲ್ರಿಗೆ ಖಂಡಿತವಾಗಿಯೂ ಉಳ್ಳಾಳದ ರಾಜಕಾರಣ ತೊಡಕಾಗದು. ಅದು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲು ನಿಮಗೆ ಚಿತ್ರಕಲಾ ಚಂದ್ರಕಾಂತರೊಂದಿಗೆ ಮುಂದುವರಿಯಲು ಯಾವತ್ತೂ ಕಷ್ಟವಾಗದು. ಒಂದು ಒಳ್ಳೆಯ ಆಡಳಿತವನ್ನು ನೀವು ಕೊಡ್ತೀರಿ ಅಂತ ಆಶಿಸ್ತೇವೆ. ಅಲ್ಲಾಹನು ಅಯ್ಯೂಬ್ ಬಂಚಿಲರವರಿಗೆ ಮತ್ತು ನಾನು ಇಲ್ಲಿ ವಿಶೇಷವಾಗಿ ಹೇಳುತ್ತಿದ್ದರೆ ಅವರ ಧರ್ಮಪತ್ನಿ ಮತ್ತು ಅವರೊಬ್ಬರು ಮಗಳು ಬಹಳ ಅಸೌಖ್ಯದಿಂದ ಕೆಲವು ದಿನಗಳ ಹಿಂದೆ ಇದ್ದರು. ಅವರ ಅಸೌಖ್ಯವು ನೀಗಿ ಅಲ್ಲಾಹನು ಅವರಿಗೆ ಆಯುರಾರೋಗ್ಯವನ್ನು ವೃದ್ಧಿಸಲಿ, ಕರುಣಿಸಲಿ ಅಂತ ಹೇಳಿಕೊಳ್ಳುತ್ತಾ ನಿಮ್ಮ ಈ 5 ಮಂದಿಗೆ ನಾನು ಮತ್ತೊಮ್ಮೆ ಶುಭಾಶಯವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನಿಸಲ್ಪಡುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಅವರ ಗರಿಮೆಗಳನ್ನು ಬಿಚ್ಚಿಟ್ಟಂಥ ಮಾನ್ಯ ಫಾರೂಕ್ ಉಳ್ಳಾಲ್ರವರಿಗೆ ಧನ್ಯವಾದಗಳು. ಇದೀಗ ಉಳ್ಳಾಳ ಕೇಂದ್ರ ಜಮಾ ಮಸೀದಿ ವತಿಯಿಂದ ಜಮಾ ಮಸೀದಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಳ್ಳಾಳದ ಪಂಚರತ್ನವನ್ನು ಗೌರವಿಸಲಿದ್ದಾರೆ. ಪ್ರಥಮವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ
ಕಾರ್ಯದರ್ಶಿಯಾಗಿದ್ದುಕೊಂಡು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿದ್ದುಕೊಂಡು ಉಳ್ಳಾಲದ ಸಮಾಜ ಸೇವೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಿರುವಂಥ ಜನಾಬ್ ಅಲ್ಹಾಜ್ AK ಮೊಯ್ಯುದ್ದೀನ್ ರವರು 2020ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಧ್ಯಕ್ಷರು ಶಾಲನ್ನು ಹಾಕ್ತಾ ಇದ್ದಾರೆ. ಉಪಾಧ್ಯಕ್ಷರು ಸಹಕಾರದೊಂದಿಗೆ ವಿದೇಶಗಳಲ್ಲಿ ಟಿಪ್ಪು ಸುಲ್ತಾನ್ ಶಾಲೆಯನ್ನು ಪ್ರತಿನಿಧಿಸಿದಂಥ ಕೀರ್ತಿ MH ಮಲಾರ್ರವರು. ಇದನ್ನು ಗುರುತಿಸಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿರುವುದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಕಿರೀಟದ ಮುಕುಟವಾಗಿದೆ. ಇವರನ್ನು ಅಭಿನಂದಿಸ್ತಾ ಇದ್ದಾರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಮಾತಿನ ಕಾರ್ಯದರ್ಶಿಗಳು, ಜತೆ ಕಾರ್ಯದರ್ಶಿಗಳು, ಟ್ರಸ್ಟ್ ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಒಟ್ಟು ಸೇರಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಇನ್ನೊಂದು ಅತ್ಯುತ್ತಮ ವಿದ್ಯಾಸಂಸ್ಥೆ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಕಲ್ಲಾಪ್. ಇಲ್ಲಿಯ ಮುಖ್ಯ ಉಪಾಧ್ಯಾಯರಾದಂಥ ಶ್ರೀಮತಿ ನಸೀಮಾ ಮತ್ತು ತಂಡದ ಸತತ ಪ್ರಯತ್ನದಿಂದಾಗಿ ಶಾಲೆಯು 100% ಫಲಿತಾಂಶವನ್ನು ಪಡೆದಿದೆ. ಈ ಸಂದರ್ಭದಲ್ಲಿ ಪಂಚಾಯತಿನ ನೂತನ ಅಧ್ಯಕ್ಷೆ ಶ್ರೀಮತಿ ಚಂದ್ರಕಲಾ ರವರು ಪ್ರಥಮವಾಗಿ ಅವರ ಅಧ್ಯಕ್ಷ ಸ್ಥಾನದ ಅಧಿಕಾರಾವಧಿಯಲ್ಲಿ ಸನ್ಮಾನಿಸುತ್ತಿರುವಂತಹ ಏಕೈಕ ಮಹಿಳೆ ಹೌದಾ ನಸೀಮರವರು. ಅಧಿಕಾರ ವಹಿಸಿಕೊಂಡ ತಕ್ಷಣ ಒಂದು ಶಿಕ್ಷಣ ಸಂಸ್ಥೆಯನ್ನು ಗೌರವಿಸುವಂತಹ ಒಂದು ಭಾಗ್ಯ ಶ್ರೀಮತಿ ಚಿತ್ರಾಕ್ಷಿ ಅವರಿಗೆ ಲಭಿಸಿದೆ. ಅದರಲ್ಲಿ ನಸೀಮರವರು ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಸಂತೋಷ ಪಟ್ಕೊಳ್ತಾ ಇದ್ದೇವೆ. ಉಳ್ಳಾಲದ ಪ್ರಥಮ ಮಹಿಳೆ, ಬಹುಶಃ ವೀರರಾಣಿ ಹಬ್ಬ ಕಾಣಿದಂತ ಈ ನಾಡಿನಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಇನ್ನೊಂದು ವಿದ್ಯಾಸಂಸ್ಥೆ ಮುಖ್ಯ ಉಪಾಧ್ಯಾಯ ಶ್ರೀಮತಿ ರಮ್ಲತ್ ರವರು ಶಾಲು ಹೊದಿಸಿ ಹಾರ ಹಾಕುವಂತೆ ಅವರನ್ನು ವಿನಂತಿಸ್ತಾ ಇದ್ದೇವೆ. ರಮ್ಲತ್ ಬಾನುರವರು. ಚಿತ್ರಕಲಾರವರಿಂದ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ದರ್ಗಾ, ಉಳ್ಳಾಲ ಕೇಂದ್ರ ಜಮಾ ಮಸೀದಿ ಬಹಳಷ್ಟು ನಿರೀಕ್ಷೆ ಇಲ್ಲಿದೆ. ತಮ್ಮ ಅಧಿಕಾರಾವಧಿಯ ಪ್ರಥಮ ವರ್ಷವೇ ಉಳ್ಳಾಲದ ಐತಿಹಾಸಿಕ ಉರುಸು ನಡೆಯುವಂತಹ ಈ ಸಂದರ್ಭದಲ್ಲಿ ತಮ್ಮ ಸಂಪೂರ್ಣ ಸಹಕಾರವನ್ನು ಈ ವ್ಯವಸ್ಥೆಗೆ ತಾವು ನೀಡುವಿರಿ ಎಂಬಂತ ಅಭಿಲಾಷೆಯೊಂದಿಗೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ವೀರರಾಣಿ ಹಬ್ಬಕರನ್ನ ಸಮಾಜ ಸೇವೆಯನ್ನು ತನ್ನನ್ನೇ ತಾನು ತೊಡಗಿಸಿಕೊಂಡಿರುವಂತಹ ಅಯ್ಯೂಬ್ ಮಂಚಿಲರವರು ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ. ಅವರ ಸಹೋದ್ಯೋಗಿಗಳು ಅಭಿನಂದಿಸುವಂತಹ ಒಂದು ಭಾಗ್ಯ ಬಹುಶಃ ಸಮಾಜದಲ್ಲಿ ಸಿಗುವುದು ಬಹಳಷ್ಟು ವಿರಳ. ಆ ಒಂದು ಭಾಗ್ಯವಂತರು ಅಯ್ಯೂಬ್ರವರು. ಅವರನ್ನು ಅವರ ಸಹೋದ್ಯೋಗಿಗಳು, ಟ್ರಸ್ಟ್ ಸದಸ್ಯರು, ಜಮಾತ್ ಮೆಂಬರ್ನವರು ಅಭಿನಂದಿಸ್ತಾ ಇದ್ದಾರೆ. ಅದರ ಅಧೀನದಲ್ಲಿ ಅದರ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿಕೊಂಡು ಒಂದು ಸನ್ಮಾನ ಮಾಡುವುದಂದರೆ ಇದಕ್ಕಿಂತ ದೊಡ್ಡ ಗೌರವ ಬೇರೆ ಕಾಣೋದಿಲ್ಲ. ಇದಕ್ಕೆ ನಾನು ಆಡಳಿತ ವರ್ಗ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಆಭಾರಿಯಾಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಾನು ಮಾಡಿದಂಥ ಸಮಾಜ ಸೇವೆಗೆ. ಸುಮಾರು 35-36 ವರ್ಷಗಳ ಕಾಲ ಆ ಒಂದು ಕಡಲ್ಕೊರತೆಯಿಂದ ಜರ್ಜರಿತವಾದಂಥ ಪ್ರದೇಶದಲ್ಲಿ ಪುನರ್ವಸತಿ ಹಾಗೂ ಅವರ ಸಮಸ್ಯೆಗಳನ್ನು ಆಲಿಸುತ್ತಾ ನನ್ನೊಂದಿಗೆ, ನಾನು ಮಾತ್ರ ಅಲ್ಲ, ನನ್ನೊಂದಿಗೆ ಹಲವಾರು ಮಂದಿ ಇದ್ದರು. ಇಲ್ಲಿಯೇ 3 ಜನ ಇದ್ದಾರೆ. ಒಂದು ಹಾಜಿ ಅಬ್ದುಲ್ ರಶೀದ್ರವರು, ಆ ಸಂದರ್ಭದಲ್ಲಿ ಮಂಡಲ್ ಪಂಚಾಯತ್ ಅಧ್ಯಕ್ಷರಾಗಿದ್ದರು.
ಅದೇ ರೀತಿಯಾಗಿ ಸ್ಥಳೀಯವಾಗಿ UK ಮೋಹನ್ ಇಸ್ಮಾಯಿಲ್ರವರು ಈಗ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಉಪಾಧ್ಯಕ್ಷರಾದಂಥ ಭಾವಕನವರು 87ರಲ್ಲಿ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದರು. ಆನಂತರ ಬರುತ್ತಾ 35-36 ವರ್ಷಗಳ ಕಾಲ ನನಗೆ ಒಂದು ಸಹಕಾರವನ್ನು ನೀಡಿದವರು ಆಯಾ ಕಾಲದಲ್ಲಿ ಶಾಸಕರಾದಂತಹ P. ರಾಮಚಂದ್ರರಾವ್ರವರು, BM ಮಿದ್ದಿನಬ್ಬರವರು, UT ಫರೀದ್ ಸಾಹೇಬ್ರವರು, ಜಯರಾಮ್ ಶೆಟ್ಟಿಯವರು, UT ಖಾದರ್ ಅವರು. ಆ ಒಂದು ಘಟನೆ ಭಯಾನಕವಾದಂಥ ಪರಿಸ್ಥಿತಿಯನ್ನು ನೆನೆಸುವಾಗ ಕಣ್ಣಲ್ಲಿ ನೀರು ಬರುವಂಥ ಒಂದು ಪರಿಸ್ಥಿತಿ. ಏನಾದರಾಗಲಿ ನಾವು ಸಮಾಜ ಸೇವೆ ಮಾಡುವಾಗ ನಮಗೆ ಮುಂದಕ್ಕೆ ಪ್ರಶಸ್ತಿಯ ಅಥವಾ ಏನೋ ಒಂದು ಉದ್ದೇಶದಿಂದ ನಿರೀಕ್ಷೆಯಿಂದ ನಾನು ಮಾಡಿದ್ದಲ್ಲ, ಅಲ್ಲಾಹನ ಮೇಲೆ ನಾವು ಆ ಭರವಸೆಯನ್ನಿಟ್ಟು ಜನರಿಗೆ ಆ ಕಷ್ಟ ಕಾಲಕ್ಕೆ ನಾವು ಸ್ಪಂದನ ಮಾಡಿದ್ದೇವೆ. ಆದ್ದರಿಂದ ನನಗೆ ಈ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಲಭಿಸಲು ಜಿಲ್ಲಾಧಿಕಾರಿ ಅವರಿಗೂ ಮತ್ತು ಆ ಒಂದು ಸೆಲೆಕ್ಷನ್ ಕಮಿಟಿಯವರಿಗೂ ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಶಾಸಕರಾದ UT ಖಾದರ್ ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಅದರ ಒಟ್ಟಿಗೆ ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕಾಗ್ತದೆ, ಇಲ್ಲದಿದ್ದರೆ ನನ್ನ ಆತ್ಮವಂಚನೆ ಮಾಡಿದಾಗೆ ಆಗ್ತದೆ. ಯಾಕೆಂದರೆ 1995ರಲ್ಲಿ ಇಲ್ಲಿ ನಾನು ಸದಸ್ಯನಾಗಿ ಆರಿಸಿ ಬಂದಾಗ ಇಲ್ಲಿ ನಮಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಇಲ್ಲಿ ಸೆಲೆಕ್ಷನ್ ಇರುವ ಸಮಯದಲ್ಲಿ ನಾನು BM ಮಿದ್ದಿನಬ್ಬರ ಹತ್ತಿರ ಒಂದು ಪ್ರಶ್ನೆಯನ್ನು ಕೇಳಿದೆ, ನಿಮಗೆ ಉಪಾಧ್ಯಕ್ಷರಾಗಬಹುದಲ್ಲ ಎಂಬುದಾಗಿ. ಅವರು ಸದಸ್ಯರಾಗಿ ಬಂದ ಸಮಯ. ಆವಾಗ ನನ್ನನ್ನು ದೂರ ಕರೆದು ಅವರೊಂದು ಮಾತು ಹೇಳಿದರು, ಮೊಹಿಯುದ್ದೀನ್, ನೀನು ನೆನೆಸಿದ ಹಾಗೆ ಇದಲ್ಲ, ಉಳ್ಳಾಲ ದರ್ಗಾ ಅಂದರೆ ಏನು? ನನ್ನ ಮಾವನವರು ನನಗೆ ಒಂದು ಮಾತು ಹೇಳಿದ್ದಾರೆ. ಯಾಕೆಂದರೆ ಇದು ರಾಜಕೀಯ ಅಲ್ಲ, ಇದು ಸೈಯದ್ ಮದನಿ ಅವರ ದರ್ಬಾರ್ ಅಂದರೆ ಇದು ಬೆಂಕಿಯ ಕೆಂಡ. ಇಲ್ಲಿ ಮಾತಾಡುವಾಗಲೂ ಇಲ್ಲಿ ವರ್ತನೆ ಮಾಡುವಾಗಲೂ ತುಂಬ ಜಾಗ್ರತೆ ಮಾಡಬೇಕು. ಆದ್ದರಿಂದ ನಾನು ಇಲ್ಲಿ ಯಾವುದೇ ಸ್ಥಾನಮಾನಕ್ಕೆ ಆಸೆಪಟ್ಟು ಬಂದದ್ದಲ್ಲ, ನನಗೆ ಜಸ್ಟ್ ಒಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಸಲಹೆ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದರೆ ಸಾಕು ಎಂಬುದಾಗಿ ಅವರು ಹೇಳಿದಂಥ ಮಾತು. ಅದೇ ರೀತಿಯಾಗಿ ನನಗೆ ಕೋಟೆಪುರದ ಒಬ್ಬ ಹಿರಿಯರು ಮಾಜಿ ಸಮಿತಿ ಸದಸ್ಯರು ಹೇಳಿದರು, ಇಲ್ಲಿ ನೀನು ಬಂದು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಒಂದು ಕೆಲಸ ಮಾಡು, ನಿನ್ನ ಎಲ್ಲ ಕಾರ್ಯಗಳಿಗೆ ಸೈಯದ್ ಮದನಿ ತಂಗಳ್ರವರ ಆಶೀರ್ವಾದ ಇರುತ್ತದೆ ಎಂಬುದಾಗಿ. ಇದಕ್ಕೆ ಸ್ಪಷ್ಟ ಉದಾಹರಣೆ ನಾನು ಏನೂ ಒಂದು ಅಷ್ಟೊಂದು ಇದರಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ನಾನು 3 ಬಾರಿ ಮಕ್ಕಾ ಯಾತ್ರೆ ಮಾಡಿದ್ದೇನೆ. ಅದೇ ರೀತಿಯಾಗಿ ಈ ಪ್ರಶಸ್ತಿ ಬಂದದ್ದು ಎಲ್ಲವೂ ಮದನ್ ತಂಗಳ್ರವರ ಒಂದು ಆಶೀರ್ವಾದದಿಂದ ಸರ್ವಶಕ್ತನಾದ ಅಲ್ಲಾಹು ನನಗೆ ಆ ಒಂದು ಪೂರ್ತಿ ಮಾಡಿ ಕೊಟ್ಟದ್ದಲ್ಲದೆ ಬೇರೇನೂ ಇಲ್ಲ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದು ಒಂದು ಸನ್ಮಾನಿಸಿದ್ದಾರೆ. ಆಡಳಿತವರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ, ನನ್ನೊಂದಿಗೆ ಸನ್ಮಾನಿತರಾದಂತಹ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೇನೆ ನಮ್ಮ MH ಮಲ್ಲಾರ್ರವರಿಗೂ ಮತ್ತು ನಸೀಮರವರಿಗೂ ಎಲ್ಲರಿಗೂ ಒಳ್ಳೆ ಶುಭವಾಗಲೆಂದು ಹಾರೈಸ್ತಾ ಕಾಲಾವಕಾಶ ಕಡಿಮೆ ಇರುವುದರಿಂದ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಸಿಟ್ಟಿದ್ದೀರಿ. ಇದೀಗ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ MH ಮಲ್ಲಾರ್ರವರು ತಮ್ಮ ಅನಿಸಿಕೆಯನ್ನು. ಸಂಜೆಯ ಪ್ರಶಾಂತವಾದಂಥ ವಾತಾವರಣದಲ್ಲಿ ಕೇಂದ್ರ ಜುಮ್ಮಾ ಮಸೀದಿ ಈ ಆಡಳಿತ ಸಮಿತಿಯವರು ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ತಾಲಾ ಅಸ್ರುಲ್ ಅಜೀಜ್ ಅವರ ಸಾನ್ನಿಧ್ಯದಲ್ಲಿ ಪವಿತ್ರವಾದಂತಹ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಸಾಧಕರಿಗೆ ಸನ್ಮಾನ ಎಂಬುದು ಬಹುಶಃ 5 ಮಂದಿ ಸಾಧಕರಲ್ಲಿ ನನ್ನನ್ನು ಒಬ್ಬನಾಗಿ ತಾವುಗಳು ಗುರುತಿಸಿದ್ದೀರಿ. ನಾನು ಭಾವಿಸಿಕೊಳ್ತೇನೆ 4 ಮಂದಿ ನಿಜವಾಗಿ ಕೂಡ ಉತ್ತಮ ಸಾಧಕರು, ಉತ್ತಮ ಯಶಸ್ವಿಯನ್ನು ಮಾಡಿದವರು. ಆ ಸಾಧಕರೆಂಬ ಹವಳದ ಆ ಸರದಲ್ಲಿ ನಾನೊಂದು ಕಡಿಮಣಿ ಇದ್ದಾಗೆ ಅಷ್ಟೇ. ನಿಜವಾಗಿ ಕೂಡ ಹವಳದಾಗಿ ಸಾಧಿಸಿದವರು ನಮ್ಮ ಸಂಚಾಲಕರಾದಂಥ AK ಮೊಯ್ದೀನ್ ಅವರಿದ್ದಾರೆ, ಭಾಳಷ್ಟು ಸಾಧನೆ ಮಾಡಿದವರು. ಅದೇ ರೀತಿಯಲ್ಲಿ ಇವತ್ತು ಯುವ ಉತ್ಸಾಹ ಅಂತ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದಂಥವರೆಲ್ಲ ಇನ್ನೂ ಸಾಧನೆ ಮಾಡಲಿಕ್ಕಿದ್ದಾರೆ, ಸಾಧನೆ ಮಾಡಿದವರಾಗಿದ್ದಾರೆ. ಅವರ ಜೊತೆಯಲ್ಲಿ ಶಿಕ್ಷಣ ಇಲಾಖೆ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ಒಂದು ಪ್ರಶಸ್ತಿ ನೀಡಿದೆ. ಅದು ನನ್ನ ಪ್ರಶಸ್ತಿ ಅಲ್ಲ, ಅದು ಕೇಂದ್ರ ಜುಮ್ಮಾ ಮಸೀದಿಯ ಪ್ರಶಸ್ತಿ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ನನ್ನನ್ನು ಶಿಕ್ಷಕ ವೃತ್ತಿಗೆ ಸೇವೆಗೆ ಸೇರಿಸಿದ್ದು ಈ ಕೇಂದ್ರ ಸಮಿತಿಯವರು, ಈ ಚಾರಿಟೇಬಲ್ ಟ್ರಸ್ಟ್ ಅವರು ಸೇವೆಗೆ ಸೇರಿಸಿದಂತೆ ಸೇವೆ ಮಾಡುವ ಅವಕಾಶ ಸಿಕ್ಕಿತು. ಆ ಸೇವೆಯನ್ನು ಮಾಡುವಂಥ ಅವಕಾಶ, ಅದೇ ರೀತಿ ಅದರೊಂದು ಜವಾಬ್ದಾರಿಯನ್ನು ಕೊಟ್ಟವರು ಅವರು. ಜವಾಬ್ದಾರಿ ಸೇವೆಯನ್ನು ಕೊಟ್ಟು ಅನ್ನವನ್ನು ಕೊಟ್ಟು ನನ್ನನ್ನು ಮುಂದೆ ಕೊಂಡೋದವರು ಅವರು. ಗುರಿಯನ್ನು ತೋರಿಸಿ ಹೋಗಪ್ಪ ಈ ಗುರಿಯೊಳಗೆ ಅಂತೇಳಿ ಹಿಂದೆ ನಿಂತುಕೊಂಡು ನನ್ನನ್ನು ಮುಂದೆ ಹೋಗಲಿಕ್ಕೆ ಸಲಹೆ ಇತ್ತವರವರು. ಅವರ ಸೇವಕನಾಗಿ ಮುಂದೆ ಹೋಗಿ ಗುರಿಯನ್ನು ಸಾಧಿಸಿದ್ದೇನೆ ವಿನಃ
ನನ್ನದು ಏನೂ ಇಲ್ಲ. ನಾನೊಬ್ಬ ಯಾವತ್ತೂ ಹೇಳ್ತೇನೆ, ಒಬ್ಬ ಸೂತ್ರಧಾರಿ ಮಾತ್ರ, ಪಾತ್ರಧಾರಿ ಮಾತ್ರ. ಸೂತ್ರಧಾರಿಗಳು ಈ ವೇದಿಕೆಯಲ್ಲಿ ಕುಳಿತುಕೊಂಡ ಮಹಾನುಭಾವರು ಅಂತ ಹೇಳಿರ್ತೇನೆ. ಇವತ್ತು ನಾವು ಇವರನ್ನು ಮಹಾನುಭಾವರು ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದರೆ ಹಣದಲ್ಲಿ ಇರಬಹುದು, ಹಣದಲ್ಲಿ ಶ್ರೀಮಂತರಾದಾಗ ಅದು ಕುರುಡು ಕಾಂಚನ ಇದ್ದ ಹಾಗೆ, ಅಲ್ಲೊಮ್ಮೆ ಇಲ್ಲೊಮ್ಮೆ ಇರ್ತದೆ, ಅಥವಾ ಯಾರ ಕಾಲಿಗೆ ಬಿದ್ದು ತುಳಿಬಹುದು. ಅದೇ ರೀತಿಯಲ್ಲಿ ನಾವು ಹಣವಂತರನ್ನು ಶ್ರೀಮಂತರಂತ ಹೇಳುವುದಕ್ಕಿಂತಲೂ, ಅಥವಾ ಅಂತಸ್ತು ಗೌರವ ಇದ್ದವರಿಗೆ ಮಾತ್ರ ಶ್ರೀಮಂತಿಗೆ ಇದೆ ಅಥವಾ ಅವರಿಗೆ ಗೌರವ ಇದೆ ಅಂದರೆ ಅದು ಕ್ಷಣಿಕವಾದ. ನಾನು ಭಾವಿಸ್ತೇನೆ, ಕೇಂದ್ರ ಜುಮ್ಮಾ ಮಸೀದಿಯ ಸಾರಥ್ಯದಂತ ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿ ಮೋನಾಕ್ ಅವರು, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ನೇತಾರರು ಇವತ್ತು ಕೂಡ ಅದಕ್ಕೆ ಒಂದು ಅಪವಾದ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇವರಲ್ಲಿ ಶ್ರೀಮಂತಿಗೆ ಇಲ್ಲದಿರಬಹುದು ಹಣವಂತಿಕೆಯಿಂದ, ಅಥವಾ ಇವರಿಗೆ ಅಧಿಕಾರ ಅಂತಸ್ತುಗಳಿಂದ ಗೌರವ ಇವತ್ತು ಸಿಕ್ಕಿದ್ದಲ್ಲ. ಇವರಿಗೆ ಗೌರವ ಎಂಬುದು ಅವರಿಗೆಲ್ಲರಿಗೂ ಕೂಡ ಅಧಿಕಾರದಿಂದ ಮೊದಲೇ ಈ ಸಮಾಜ ಗುರುತಿಸಿದೆ. ಆದ್ದರಿಂದ ಸಮಾಜದಲ್ಲಿ ಎಲ್ಲ ಜನರ ಹೃದಯದ ಶ್ರೀಮಂತಿಕೆಯನ್ನು ಪಡೆದಂತ ವ್ಯಕ್ತಿತ್ವ ಇಲ್ಲಿ ಕುಳಿತವರು. ಆದ್ದರಿಂದ ಇವತ್ತು ನನ್ನ ಸೇವೆಯನ್ನು ಸರ್ಕಾರ ಗುರುತಿಸಿದ್ದಕ್ಕೆ ಇಲ್ಲಿ ಮತ್ತೆ ಪುನಃ ಇಲ್ಲಿ ಅವರ ಪವಿತ್ರವಾದ ಸಾನ್ನಿಧ್ಯದಲ್ಲಿ ನನ್ನನ್ನು ಮತ್ತೆ ಅವರು ಅಭಿನಂದಿಸುವ ಕೆಲಸವನ್ನು ಮಾಡಿದರೆ ನಿಜವಾಗಿ ಕೂಡ ನೀವು ಹೃದಯ ವೈಶಾಲ್ಯವರು, ನೀವು ಇತರರಿಗೆ ಇವತ್ತು ಮಾರ್ಗದರ್ಶನ, ಇತರ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಮಾದರಿಯಾಗಿದ್ದಾರೆ. ನನ್ನ ಸಾಧನೆಗೆ ಬಹಳ ಮುಖ್ಯವಾಗಿ ಬೆನ್ನ ಹಿಂದೆ ಇದ್ದವರು, ಇದರ ಮೊದಲಿದ್ದಂಥ ಮರೂಮ್ ಅಲ್ಹಾಜ್ ಇಬ್ರಾಹಿಂ ಆಗಿರ್ಬೋದು, ಯುಜಿ ಹುಸೇನ್ ಆಗಿರ್ಬೋದು, ಸಿರಾಜ್ ಆಗಿರ್ಬೋದು, ಇವರೆಲ್ಲರ ಒಂದು ಪರಿಶ್ರಮ ಮತ್ತು ಮಾರ್ಗದರ್ಶನದಿಂದ ಮಾತ್ರ ಇದು ಸಾಧ್ಯವಾಯಿತು. ಇವತ್ತು ನಮ್ಮ ಜೊತೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸದಾ ನನ್ನ ಜೊತೆಯಲ್ಲಿ ಮಾರ್ಗದರ್ಶನ ಕೊಡುವುದರಿಂದ ಮಾತ್ರ ನಾನು ಮುಂದೆ ಒಂದು ಹೆಜ್ಜೆ ಇಡಲು ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಆದ್ದರಿಂದ ಅವರ ನಿರ್ದೇಶನದ ಮುಂದೆ ಹೋಗಿದ್ದೇನೆ, ಯಶಸ್ವಿ ಕಂಡಿದೆ. ಇದರಲ್ಲಿ ನನ್ನ ಪ್ರಶಸ್ತಿಗೆ ನಾನು ಅರ್ಹನ ಅಲ್ಲವೋ ಇಲ್ಲಂದು ನನಗೆ ಗೊತ್ತಿಲ್ಲ, ಆದರೂ ಕೂಡ ನನಗೆ ಪ್ರಶಸ್ತಿ ಸಿಕ್ಕಿದೆ. ಅದು ನನ್ನ ಪ್ರಶಸ್ತಿ ಅಲ್ಲ, ತಮ್ಮ ಪ್ರಶಸ್ತಿ. ತಮ್ಮ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತಮ್ಮವರನ್ನೇ ಕರೆದು ಇವತ್ತು ಸನ್ಮಾನಿಸಿದ್ದೀರಿ. ಅದಕ್ಕೆ ನಾನು ನಿಮಗೆ ದೊಡ್ಡ ಒಂದು ಸೆಲ್ಯೂಟ್ ಕೊಡ್ತಾ ಇದ್ದೇನೆ ಸರ್. ಯಾಕೆಂದ್ರೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾದಂಥ ಒಂದು ಕ್ಷಣವನ್ನು ನಾನು ನೆನಪಿಸ್ತಾ ಇದ್ದೇನೆ. ಸನ್ಮಾನ ಬೇರೆ ಬೇರೆ ಕಡೆ ಆಗಿರ್ಬೋದು, ನನ್ನ ವಿದ್ಯಾರ್ಥಿಗಳ ಬಳಗದವರು, ಹಳೆ ವಿದ್ಯಾರ್ಥಿಗಳಿದ್ದಾರೆ, ದೊಡ್ಡ ಒಂದು ಸೈನ್ಯ ಇದ್ದಾಗ ಇವತ್ತು ನನಗೆ ಅವರ ಸಹಕಾರದಿಂದ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇತ್ತು. ಅದರಿಂದ ಅವರನ್ನು ನಾನು ನೆನಪಿಸ್ತಾ ಇದ್ದೇನೆ. ನನ್ನ ಎಲ್ಲ ಹಳೆ ವಿದ್ಯಾರ್ಥಿ ಬಂಧುಗಳು ಕೂಡ ನನಗೆ ಇವತ್ತು ಒಂದು ದೊಡ್ಡ, ಹೀಗಿದೆ ಅಧ್ಯಾಪಕರಿಗೆ ಸಂಪತ್ತು ಎಂಬುದಿಲ್ಲ, ಈ ಮಕ್ಕಳೇ ನಮ್ಮ ಸಂಪತ್ತು. ದುನಿಯಾವಿನಲ್ಲಿಯೂ ಆಹಾರದಲ್ಲಿ ಆ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಇವತ್ತು ನಾನು ತೃಪ್ತಿ ಇದೆ. ನನಗೆ ಸೈಯದ್ ಮದನಿ ಚಾರಿಟಿ ಟ್ರಸ್ಟ್ ಕೊಟ್ಟಂತ ಒಂದು ಏನು ಹುದ್ದೆ ಮತ್ತು ಒಂದು ಜವಾಬ್ದಾರಿ, ಅದನ್ನು ಸ್ವಲ್ಪವಾದರೂ ಯಶಸ್ವಿಯಾಗಿ ಮಾಡಲಿಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನು ಮಾಡಿದ್ದೇನೆ. ತಮಗೆ ಮತ್ತೊಮ್ಮೆ ನನ್ನ ಹೃದಯ ಸ್ಪರ್ಶಿಯಾದಂಥ ವಂದನೆಯನ್ನು ಹೇಳುತ್ತಾ, ತಮಗೆ ದೇವರು ಆರೋಗ್ಯವಾದಂಥ ದೀರ್ಘಾಯುಷ್ಯನ್ನು ಎಲ್ಲ ಪದಾಧಿಕಾರಿಗಳು ನೀಡಲಿ. ಚಿತೆ ಎಂಬ ಚಿಂತೆಯಿಂದ ದೂರವಾಗಿ ಸುಖಕರವಾದ ಕನಸನ್ನು ಕಾಣುವಂತ, ಸುಖವಾಗಿ ಜೀವಿಸುವಂತ, ಈ ಸಮಾಜದಲ್ಲಿ ಉತ್ತಮ ಗೌರವ ಅಂತಸ್ತು ಪಡೆಯುವಂತ ಒಂದು ರೀತಿಯ ಹೆಮ್ಮೆಯ ಸುಪುತ್ರರಾಗಿ ಇಲ್ಲಿ ಬಾಳಿ ಬದುಕುವಂತಾಗಲಿ ನಿಮ್ಮ ಜೀವನ ಅಂತ ಹೇಳುತ್ತಾ, ನನ್ನ ಜೊತೆಯಲ್ಲಿ ಸನ್ಮಾನಿತರಂತ ಅಲ್ಹಾಜ್ ಎ ಕೆ ಇಬ್ರಾಹಿಮರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಡಲಿ. ನನ್ನ ಸಹೋದರಿ ಶ್ರೀಮತಿ ನಸೀಮಾ ನಿಜವಾಗಿ ಹ್ಯಾಂಡ್ಸಮ್ ಸಹೋದರಿ ಅಂತ ಹೇಳ್ಬೋದು. 3 ಸಲ ಹ್ಯಾಟ್ರಿಕ್ ಆಗಿ ಒಂದು SSLC ರಿಸಲ್ಟ್ ಪಡೆದು ದೊಡ್ಡ ಸಾಧನೆ ಎಂದು ಆ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಅಧ್ಯಕ್ಷರಾಗಿ ಆಯ್ಕೆಯಾದಂತ ಚಿತ್ರಕಲಾರವರಿದ್ದಾರೆ, ಹೆಂಗೆ ನೆನತಿದ್ದಿ, ಅದೇ ರೀತಿಯಲ್ಲಿ ಹಯ್ಯೂಬ್ರವರಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ನಾನು ನೋಡಿದ್ದೇನೆ ಅವರದ್ದು ಒಂದು ಕಾಳಜಿ ಇದೆ. ಒಂದು ಸಲ ಸೋವಿಯರ್ ಮಾಡುವಾಗ ಅವರ ಪರಿಚಯ ನನಗೆ ಪೂರ್ತಿಯಾಗಿದೆ. ಬಹಳ ಕಟ್ಟುನಿಟ್ಟಾಗಿ ಪ್ರಾಂಪ್ಟ್ ಆಗಿ ಆ ಕೆಲಸದ ಬಗ್ಗೆ ಜವಾಬ್ದಾರಿ ಇದ್ದುಕೊಂಡು ಮಾಡುವಂತಹ ಒಂದು ಕಾಳಜಿ ಯುವ ಉತ್ಸಾಹಿಯಾದಂಥ ಹಯ್ಯೂಬ್ರವರಲ್ಲಿದೆ. ಅದನ್ನು ನಾನು ಕಂಡಿದ್ದೇನೆ. ಆದ್ದರಿಂದ ಇವರೆಲ್ಲ ಯಶಸ್ವಿಯನ್ನು ಕೋರುತ್ತಾ ನನಗೆ ಅವಕಾಶ ಕೊಟ್ಟಕ್ಕಾಗಿ ನನ್ನ ಮಾತುಗಳು ಮುಕ್ತಾಯಗೊಳಿಸುತ್ತೇನೆ. ವಾಹರುದಾವನ ಮೇಲೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಎದುರಿರುವ ಎಲ್ಲ ನನ್ನ ಮಸೀದಿ ಕಮಿಟಿಯವರಿಗೂ ನಾನು ನಮಸ್ಕರಿಸಿ ಈ ಸಂಜೆ ವಂದನೆಯನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮ ಜಾತಿ ಮತ ಭೇದವಿಲ್ಲದೆ ಅವರು ನನಗೆ ಈಗ ಫಾರೂಕ್ ಸರ್ ಮತ್ತು ಇರೋ ನಮ್ಮ ಅಧ್ಯಕ್ಷರು ಹೇಳಿದರು, ನಾನು ಹಬ್ಬಕ್ಕ ರೀತಿ ಹಾಗೆ ಬಾಳಬೇಕು ಅಂತ ಹೇಳಿದರು. ಹಾಗೆ ಅವರು 3 ಧರ್ಮದ ದೇವರ ಹತ್ರವೂ ನನಗೆ ಒಂದು ಪ್ರಾರ್ಥನೆ ಮಾಡಲಿ, ಅಂಥ ಶಕ್ತಿ ನನಗೆ ಕೊಡಲಿ, ಜಾತಿ ಮತ್ತು ಭೇದವಿಲ್ಲದೆ ಕೆಲಸ ಮಾಡುವಂಥ ಒಂದು ಶಕ್ತಿ ಕೊಡಲಿ. ಮತ್ತು ಈ ಮಣ್ಣಲ್ಲಿ ನನಗೆ ಇಲ್ಲಿ ಸನ್ಮಾನ ಆದದ್ದು ಅದು ನನಗೆ ಒಂದು ತುಂಬ ಹೆಮ್ಮೆದೇ ವಿಷಯ. ಸದಸ್ಯರಾಗಿರುವಂಥ ಅಯ್ಯೂಬ್ರವರು ನಮ್ಮ ಉಪಾಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತೇಳಿ ಹೇಳ್ತೀನಿ. ಮತ್ತು ವಂದನೆಗಳು ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಮತ್ತು ನನ್ನ ಹಿರಿಯರೇ, ಏನೋ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಆ ಅವಕಾಶವನ್ನು ನಾನು ನಿಮ್ಮೆಲ್ಲರ ದುವಾ ಆಶೀರ್ವಾದದಿಂದ ಮತ್ತು ಮಾನ್ಯ ಮಾಜಿ ಸಚಿವರು ಹಾಲಿ ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಸಾಹೇಬರವರ
ಅವರ ಏನು ವಿಚಾರಗಳಿವೆ ಅವರ ನಿರ್ದೇಶನದ ಪ್ರಕಾರ ನಾನು ನನ್ನ ಸಹೋದರಿ ಶ್ರೀಮತಿ ಚಿತ್ರಕಲಾರವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡುವುದರ ಮೂಲಕ ನನಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಒಳಿತಿನ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಲು ನಾನು ಮನಸ್ಸು ಮಾಡಿದ್ದೇನೆ. ಅದಕ್ಕಾಗಿ ತಾವೆಲ್ಲರೂ ನನಗೆ ದುವಾ ಮಾಡಬೇಕಾಗಿ, ಚಿತ್ರಕಲಾಕ್ಕನಿಗೂ ಕೂಡ ದುವಾ ಮಾಡಬೇಕಾಗಿ, ಪ್ರಾರ್ಥನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನಿಂದ ಏನಾದರೂ ಈ ಒಂದು ಸಮಯದಲ್ಲಿ ಏನಾದರೂ ಅನುಭವದ ಕೊರತೆಯಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ದರ್ಗಾದ ಅಧ್ಯಕ್ಷರಿಗೆ ಆಗಲಿ, ಉಪಾಧ್ಯಕ್ಷರಿಗೆ ಆಗಲಿ, ಕಾರ್ಯದರ್ಶಿಯವರಿಗಾಗಲಿ, ಅದೇ ರೀತಿ ನಮ್ಮ ಮುಸ್ತಫಾ ಅಬ್ದುಲ್ಲರವರಿಗೆ, ಫಾರೂಕ್ ಉಲ್ಲಾಲ್ರವರಿಗೆ ಖಂಡಿತ ನನಗೆ ಫೋನ್ ಮೂಲಕ AK ಮೊಯ್ದೀನ್ ಅವರಿಗೆ ಆಗಲಿ, ಅನುಭವಸ್ಥರು ಫೋನ್ ಮೂಲಕ ನನ್ನನ್ನು ತಿದ್ದುವಂತಹ ಒಂದು ಕೆಲಸ ಮಾಡಿದಾಗ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ನೀವು ಏನು ನನಗೆ ಒಂದು ಬಹಳಷ್ಟು ಒಂದು ಕಷ್ಟದಲ್ಲಿ ಬದುಕಿಕೊಂಡಿರುವಂತಹ ನನಗೆ ಎರಡನೇ ಸಲ ಒಂದು ಸನ್ಮಾನವನ್ನು ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಮಾಡಿದ್ದೀರಿ. ಆ ಒಂದು ವಿಚಾರಕ್ಕೆ ಬಹಳ ಪೂರ್ಣವಾದ ಅರ್ಥ ಸಿಗುತ್ತದೆ. ಆದರೆ ನನ್ನಿಂದ ಏನಾದರೂ ತಪ್ಪಾದರೆ ತಾವು ತಿದ್ದಿಕೊಂಡು ನನಗೆ ಮುಂದೆ ಹೋಗಲು ಒಂದು ಅವಕಾಶವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ತುಂಬು ಹೃದಯದಿಂದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಾಹಿರ್ ದಹ್ವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಂ ಅಲೈಕುಂ. ಥ್ಯಾಂಕ್ ಯು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೇದಿಕೆ ಮುಂದಿರುವಂತಹ ದರ್ಗಾ ಸಮಿತಿ ಸದಸ್ಯರೇ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳೇ, ಇವತ್ತು ಸೈಯದ್ ಮದನಿ ದರ್ಗಾ ಸಮಿತಿ ಹಾಗೂ ಚಾರಿಟೇಬಲ್ ಟ್ರಸ್ಟ್ನವರು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ನನ್ನನ್ನು ಗುರುತಿಸಿಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಅರ್ಹಳೋ ಏನೋ ಅಂಥೇಳಿ. ಯಾಕೆ ಅಂತ ಹೇಳಿದರೆ ಒಂದು ಶಾಲೆಯಲ್ಲಿ 100 ಫಲಿತಾಂಶ ಬರಬೇಕಿದ್ರೆ ಅದು ಮುಖ್ಯ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಆಡಳಿತ ಮಂಡಳಿಯವರ ಸಹಕಾರ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳ ನಿಸ್ವಾರ್ಥ ಸೇವೆ ಹಾಗೂ ನನ್ನ ಪೋಷಕರ ಸಹಕಾರ, ಪೋಷಕರು, ನನ್ನ ಊರಿನವರು ಹಾಗೂ ನನ್ನ ವಿದ್ಯಾರ್ಥಿಗಳು ಎಲ್ಲರದ್ದಲೂ ಬರುವಂಥದ್ದು ಶೇಕಡ ಫಲಿತಾಂಶ ಸರ್. ಮೊದಲಾಗಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ನಾನು ಕರ್ತವ್ಯ ನಿರ್ವಹಿಸಿದಂದಿನಿಂದ ನನಗೆ ಎಲ್ಲ ರೀತಿಯ ಸಹಕಾರವನ್ನು ನನ್ನ ಆಡಳಿತ ಮಂಡಳಿಯವರು ನೀಡ್ತಾ ಇದ್ದಾರೆ. ಹಾಗೂ ಶಾಲೆಯ ವಿದ್ಯಾಭ್ಯಾಸದ ವಿಷಯದಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ಳುವಲ್ಲಿ ನನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರುತ್ತಾರೆ. ಅಂತೆಯೇ ಅತ್ಯುತ್ತಮ ಶಿಕ್ಷಕರನ್ನು ನನಗೆ ನನ್ನ ಶಾಲೆಗೆ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಆಡಳಿತ ಮಂಡಳಿಗೆ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿದ್ದಾರೆ ಸಹೋದ್ಯೋಗಿ ಬಂಧುಗಳು, ಏನಿದ್ದರೂ ಕೂಡ ಅವರ ಸಹಕಾರ ಕೂಡ ನನಗೆ ಯಾವಾಗಲೂ ಇದೆ. ಮಲಾರ್ ಸರ್, KMK ಸರ್, ಹಾಗೆ ರಮ್ಲನ್, ನಮ್ಮ ಚಾರಿಟೇಬಲ್ ಟ್ರಸ್ಟ್ ಅಂಡರಲ್ಲಿರುವಂಥ ಎಲ್ಲ ಶಾಲೆಗಳು ಕೂಡ ವಿದ್ಯಾಭ್ಯಾಸದ ಮಟ್ಟದಲ್ಲಿ ಒಳ್ಳೆಯ ರೀತಿಯ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ನನ್ನ ಸಹೋದರಿಗೆ ರಮ್ಲನ್ 100 ಶತಮಾನದ ಹತ್ತಿರದಲ್ಲೇ ಇದ್ದಾರೆ. ಬಹುಶಃ ಈ ವರ್ಷ ಅವರು 100 ಶತಮಾನವನ್ನು ತಂದು ಕೊಡ್ತಾರೆ ರಿಸಲ್ಟ್. ಧನ್ಯವಾದಗಳು ಎಲ್ಲ ಆಡಳಿತ ಮಂಡಳಿಯವರಿಗೂ ಹಾಗೂ ದರ್ಗಾ ಸಮಿತಿಯವರಿಗೂ. ಸಾಧಕರ ಸನ್ಮಾನ ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ದುವಾ ನಡೆಸಿ ನಮ್ಮ ಖತೀಬ್ರವರು, ಕೇಂದ್ರ ನಿವಾಸ ಖತೀಬ್ರವರಿಗೆ ನಾನು ಧನ್ಯವಾದ ಮಾಡ್ತಾ ಇದ್ದೀನಿ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಸ್ವಾಗತ ಭಾಷಣ ಮಾಡಿದಂತಹ ನಮ್ಮೆಲ್ಲರ ನಾಯಕರಾದಂತಹ ಅಬ್ದುಲ್ ರಶೀದ್ ಅವರಿಗೆ ಕೂಡ ನಾನು ಧನ್ಯವಾದ ಮಾಡ್ತೇನೆ. ಹಾಗೂ ಉಪಾಧ್ಯಕ್ಷರಾದಂತಹ ಬಾಪನವರು, ಸೆಕ್ರೆಟರಿ ಆದಂತಹ ಹಾಜಿ ಅವರು, ಅರಬಿಕ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಹಂಜಾ ಅಬ್ಬಾಸ್ರವರು ಹಾಗೂ ಫಾರೂಕ್ ಉಲ್ಲಾಲ್ ಮಹೀದಿಯಾಕರು ಹಾಗೂ ಈಗ ಸನ್ಮಾನಿತರಾದಂತಹ ನಮ್ಮ ಮಹೀದಿಯಾಕನವರು ಹಾಗೂ ಚಿತ್ರಕಲಾ ನಸೀಮಾ ಮತ್ತು ಅಯ್ಯೂಬ್ರವರು, ಮಲಾರ್ ಸರ್, ನನ್ನ ಗುರು, ನನ್ನ ಮಾಸ್ಟರ್ ಕೂಡ ಅವರು, ಎಲ್ಲರೂ ಬಂದಂಥ ಎಲ್ಲ ಕಮಿಟಿಯವರಿಗೂ, ನಮ್ಮ ಸದಸ್ಯರಿಗೂ, ಅರಬಿಕ್ ಟ್ರಸ್ಟ್ನ ಸದಸ್ಯರು ಹಾಗೂ ಜಮಾತಿನ ಸದಸ್ಯರು, ಚಾರಿಟೇಬಲ್ಸ್ ಎಲ್ಲ ಒಂದೇ ವಾಕ್ಯದಲ್ಲಿ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಾಹೃದೋ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.